ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು, ಈ ಕಾರ್ಯಕ್ರಮವನ್ನು ಸಂಘಟನೆಗೊಳಿಸಿದಂಥ ಕಿಸಾನ್ ಘಟಕದ ಅಧ್ಯಕ್ಷರು, ನಮ್ಮ ಆತ್ಮೀಯರು ಆಗಿರ್ತಕ್ಕಂಥ ಪುರುಷೋತ್ತಮ್ ಶೆಟ್ಟಿಯವರು ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು, ಇಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಸದಾಶಿವ ಉಳ್ಳಾಲ್ರವರು ಹೇಳಿದರು, ಕಿಸಾನ್ ಘಟಕ ನಮ್ಮ ಬ್ಲಾಕಲ್ಲಿ ಯಾವತ್ತೂ ಕೂಡ ಭಾಳಷ್ಟು ಅರ್ಥಪೂರ್ಣವಾಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಾ ಇದೆ. ಗಿಡ ಕೊಡುವಂತಹ ಕಾರ್ಯಕ್ರಮ ಇವತ್ತು ರೈತರೇ ನಮ್ಮ ದೇಶದ ಬೆನ್ನೆಲುಬು ಅಂತ ನಾವು ಹೇಳ್ತೀವಿ. ಅದು ವಾಸ್ತವ ಸತ್ಯ. ಎಷ್ಟೇ ದುಡ್ಡಿದ್ರೂ ಕೂಡ ಏನಿದ್ರೂ ಕೂಡ ನಮಗೆ ತಿನ್ನಲಿಕ್ಕೆ ಆಹಾರವೇ ಬೇಕು. ಹಾಗಾಗಿ ನಾವು ತಿನ್ನುವಂಥ ಆಹಾರವನ್ನು ಬೆಳೆಸಬೇಕಾದ್ರೆ ರೈತರು ಅತಿ ಅಗತ್ಯ. ಆ ನೆಲೆಯಲ್ಲಿ ಕಿಸಾನ್ ಘಟಕ ಕೂಡ ಒಂದು ಮಹತ್ವಪೂರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ವಿವಿಧ ರೀತಿಯ ರೈತರಿಗೆ ಬೇಕಾದಂಥ ಕಾರ್ಯಾಗಾರಗಳನ್ನು ಹಮ್ಮಿಕೊಂಡಾಗ ಈ ಭಾಗದ ಜನರಿಗೆ ನಿಜವಾಗಿ ಕೂಡ ಅದು ಫಲಪ್ರದವಾದಂಥ ಕಾರ್ಯಕ್ರಮ ಆಗ್ತದೆ. ಅಂಥ ಈ ಕಾರ್ಯಕ್ರಮವನ್ನು ನಮ್ಮ ಉಳ್ಳಾಲ ಬ್ಲಾಕಿನಲ್ಲಿ ಯಶಸ್ವಿಯಾಗಿ ರೂಪಿಸಿದ್ದೀರಿ. ಬ್ಲಾಕ್ ಅಧ್ಯಕ್ಷರಿಗೂ ತಮಗೆಲ್ಲರಿಗೂ ಕೂಡ ನಾನು ವಂದಿಸಿಕೊಂಡು, ಮುಂದೆಯೂ ಕೂಡ ಇವತ್ತು ನಮ್ಮ ಕ್ಷೇತ್ರದ ಶಾಸಕರು, ನಮ್ಮ ನಾಯಕರಾಗಿರ್ತಕ್ಕಂಥ UT ಖಾದರ್ರವರ ಒಂದು ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಜರುಗಿದರೂ ಕೂಡ ತಾವೆಲ್ಲರೂ ಮಹತ್ವ ಸಂಖ್ಯೆಯಲ್ಲಿ ಬಂದು ಸೇರಿದ್ದೀರಿ. ನಿಜವಾಗಿ ಕೂಡ ನಾವೆಲ್ಲರೂ ಭಾಗ್ಯವಂತರು, ಧನ್ಯರು ಅಂತ ಹೇಳ್ತೇವೆ. ಯಾಕಂತೇಳಿದರೆ UT ಖಾದರ್ರಂಥ ಒಂದು ಶಾಸಕರನ್ನು ಪಡೆದಂಥ ನಮ್ಮ ಕ್ಷೇತ್ರದ ಜನತೆ ನಾವೆಲ್ಲರೂ ಕೂಡ ಭಾಗ್ಯವಂತರು, ಧನ್ಯರು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಕ್ಷೇತ್ರದಾದ್ಯಂತ ಇಡೀ ರಾಜ್ಯದಲ್ಲಿ ಇವತ್ತು ಅವರ ಕ್ಷೇತ್ರ ನಂಬರ್ 1 ಸ್ಥಾನದತ್ತ ಹೋಗಲಿಕ್ಕೆ ಆಗ್ತಾ ಇದೆ. ಎಲ್ಲ ಕಾರ್ಯಕ್ರಮಗಳು ಕೂಡ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಯಲ್ಲಿ ನಮ್ಮ ಕ್ಷೇತ್ರ ಇಡೀ ರಾಜ್ಯದಲ್ಲೇ ಮುಂಚೂಣಿಯಲ್ಲಿದೆ ಅನ್ನೋದನ್ನು ಕೂಡ ನಾವಿವತ್ತು ತಿಳ್ಕೊಂಡಿದ್ದೇವೆ. ಹಾಗಾಗಿ ನಾವೆಲ್ಲರೂ ಕೂಡ ಹೊಸ ತಾಲೂಕಾಗಿ ಉಳ್ಳಾಲ ಆಗಿ ಇವತ್ತು ನಿಜವಾಗಿ ಕೂಡ ಎಲ್ಲ ರೀತಿಯ ಅಭಿವೃದ್ಧಿಗಳು ನಮ್ಮ ಕ್ಷೇತ್ರವು ಆಗಿದೆ ಅನ್ನೋದಕ್ಕೆ ಇವತ್ತು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡು ನಮ್ಮ ಪಕ್ಷದ ಅಭಿವೃದ್ಧಿ ಇರ್ಬೋದು, ನಮ್ಮ ಎಲ್ಲ ಇವತ್ತು ಯಾರೆಲ್ಲ ನಮ್ಮ ನೂತನವಾಗಿ ಆಗಿರ್ತಕ್ಕಂಥ ನಮ್ಮ ಅಧ್ಯಕ್ಷರು ಪ್ರಭಾವತಿಯವರಿಗೆ ಕೂಡ ಇವತ್ತು ಪದಗ್ರಹಣ ಕಾರ್ಯಕ್ರಮ ಅಂತ ಕೂಡ ಹೇಳಿದರು. ಅವರ ಒಂದು ಇಂಟೆಕ್ ಅಧ್ಯಕ್ಷತೆಯಲ್ಲಿ ಕೂಡ ಒಬ್ಬರು ಮಹಿಳೆಯಾಗಿ ದಕ್ಷತೆಯಿಂದ ಕೆಲಸ ಮಾಡ್ತಕ್ಕಂಥ ಅವಕಾಶ ತಮಗೆ ಸಿಕ್ಕಿದೆ. ಹಾಗಾಗಿ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಕೂಡ ಪ್ರಭಾವತಿಯವರಿಗೆ ಕೂಡ ಸಲ್ಲಿಸಿ, ಹಾಗೆ ನಮ್ಮ ಪವನ್ ಅವರು ಕೂಡ ಕೋಟೆಕಾರ ಗ್ರಾಮ ಸಮಿತಿಯ ನೂತನ ಅಧ್ಯಕ್ಷರಾಗಿದ್ದಾರೆ. ಅವರಿಗೂ ಕೂಡ ಯುವ ನಾಯಕತ್ವ ಒಳ್ಳೆಯ ಅವಕಾಶ ಸಿಕ್ಕಿದೆ. ಖಂಡಿತವಾಗಿ ಕೂಡ ಅವರ ಇದರಲ್ಲಿ ಕೂಡ ಪಕ್ಷ ಅಭಿವೃದ್ಧಿ ಹೊಂದಲಿ. ಅವರಿಗೂ ಕೂಡ ನಾನು ಶುಭ ವಂದನೆಗಳನ್ನು ಸಲ್ಲಿಸಿಕೊಂಡು, ಸನಿಲ್ ಅವರಿಗೂ ಕೂಡ ಹಿಂದುಳಿದ ವರ್ಗದ ಅಧ್ಯಕ್ಷರಾಗಿದ್ದೀರಿ. ನಿಮ್ಮ ಅವಧಿಯಲ್ಲಿ ಕೂಡ ಖಂಡಿತವಾಗಿ ಕೂಡ ನಮ್ಮ ಬ್ಲಾಕಿನ ಹಿಂದುಳಿದ ವರ್ಗದ ಘಟಕ ಅಭಿವೃದ್ಧಿ ಹೊಂದಲಿ. ತಮಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು, ಹಾಗೆ ಅಮಿತಾ ಅವರಿಗೂ ಕೂಡ ಮೊನ್ನೆ ಅಧ್ಯಕ್ಷರಾಗಿದ್ದೀರಿ. ಹಾಗೆ ನಮ್ಮ ಮೊಹಮ್ಮದ್ ಅವರಿಗೂ ಯಾರು ಕೋಟೆಕಾರ ಅಧ್ಯಕ್ಷರಾಗಿರ್ತಕ್ಕಂತಹ ಮೊಹಮ್ಮದ್ರವರು ಕೂಡ ಆ ಒಂದು ಅತ್ಯುತ್ತಮ ರೀತಿಯಲ್ಲಿ ಇವತ್ತು ಪಕ್ಷದ ಒಂದು ಅಧ್ಯಕ್ಷರಾಗಿ ಸಿಕ್ಕಿದೆ. ತಮ್ಮದಕ್ಕೆ ಕೂಡ ನಾನು ಶುಭಾಶಯಗಳನ್ನು ಸಲ್ಲಿಸಿಕೊಂಡು, ಹಾಗೆ ಎಲ್ಲರಿಗೂ ಕೂಡ ಇವತ್ತು ನೂತನ ಪದಾಧಿಕಾರಿಗಳಾಗಿ ಆಯ್ಕೆಗೊಂಡಂತಹ ತಮಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ, ಪಕ್ಷ ನಮಗೆ ತಾಯಿ ಇದ್ದಾಗೆ ನಾವು ಏನಿದ್ರೂ ಕೂಡ ಪಕ್ಷದ ನೆಲೆಗಟ್ಟಿನಲ್ಲಿ ಕೆಲಸ ಮಾಡಿಕೊಂಡು ಬರಬೇಕಾದವರು. ನಾವು ಪಕ್ಷದಿಂದ ಹೊರಗೆ ಹೋದರೆ ಏನೂ ಇಲ್ಲ, ಪಕ್ಷ ಇದ್ದಾಗ ನಾವಿದ್ದೇವೆ, ಅದು ವಾಸ್ತವ ಸತ್ಯ. ಹಾಗಾಗಿ ಪಕ್ಷ ನಮ್ಮನ್ನು ಯಾವತ್ತೂ ಕೂಡ ಇವತ್ತು ಯಾರು ಅತ್ಯುತ್ತಮ ರೀತಿಯಲ್ಲಿ ಪಕ್ಷವನ್ನು ನೆರಟುಕೊಂಡು ಕೆಲಸ ಮಾಡಿದಾಗ ಪಕ್ಷವು ಅವರನ್ನು ಗುರುತಿಸ್ತದೆ ಎನ್ನುವುದನ್ನು ನಾವೆಲ್ಲರೂ ಕಂಡವರು. ಹಾಗಾಗಿ ನಾವೆಲ್ಲರೂ ಕೂಡ ಪಕ್ಷಕ್ಕೆ ಗೌರವವನ್ನು ಕೊಡುವ ಮುಖಾಂತರ ನಮ್ಮ ಪಕ್ಷಕ್ಕೆ ಯಾವುದೇ ರೀತಿಯ ತೊಂದರೆಗಳು ಬರದ ರೀತಿಯಲ್ಲಿ ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಉತ್ತಮ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಂಡು ಹೋದಾಗ ಖಂಡಿತವಾಗಿ ಕೂಡ ನಮ್ಮ ಪಕ್ಷ ಅಭಿವೃದ್ಧಿಗೊಂಡಿದೆ. ಇವತ್ತು ಪಂಚ ಗ್ಯಾರಂಟಿ ಯೋಜನೆಗಳಿಂದ ನಮ್ಮ ರಾಜ್ಯ ಬಹಳಷ್ಟು ಅಭಿವೃದ್ಧಿಯನ್ನು ಹೊಂದಿದೆ. ಪ್ರತಿಯೊಬ್ಬರು ಜನಸಾಮಾನ್ಯರು ಕೂಡ ಇವತ್ತು ಇಡೀ ದೇಶದಲ್ಲಿ ಇಲ್ಲದ ಕಾರ್ಯಕ್ರಮ ಕರ್ನಾಟಕ ರಾಜ್ಯದಲ್ಲಿದೆ ಅನ್ನೋದನ್ನು ಕೂಡ ನೀವು ಕಂಡಿದ್ದೇವೆ. ಹಾಗಾಗಿ ಅಂಥ ಪಕ್ಷದ ಒಬ್ಬರು ಕಾರ್ಯಕರ್ತರಾಗಿ ನಾವೆಲ್ಲರೂ ಕೂಡ ಪಕ್ಷದ ಸೇವೆಯನ್ನು ಮಾಡುವ ಮುಖಾಂತರ ನಾವು ಎಲ್ಲರೂ ಒಂದು ಒಗ್ಗಟ್ಟಾಗಿ
ನಮ್ಮ ಧರ್ಮವನ್ನು ಪ್ರೀತಿಸಿಕೊಂಡು ಮತ್ತೊಂದು ಧರ್ಮವನ್ನು ಕೂಡ ಗೌರವಿಸ್ತಕ್ಕಂಥ ಮನೋಭಾವಗಳು ನಮ್ಮಲ್ಲಿ ಬೆಳೆಯಲಿ, ಪ್ರೀತಿ ವಿಶ್ವಾಸವು ಬೆಳೆಯಲಿ, ನಾವೆಲ್ಲರೂ ಕೂಡ ಸಮಾನತೆಯಿಂದ ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ಕಾಣುವಂಥ ಮನಸ್ಸು ನಮ್ಮದು ನಿಮ್ಮದು ಆಗಲಿ ಅಂತ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ಈ ಕಾರ್ಯಕ್ರಮವನ್ನು ಸಂಘಟನೆಗೊಳಿಸಿದಂಥ ತಮಗೆಲ್ಲರಿಗೂ ಕೂಡ ಮಗದೊಮ್ಮೆ ವಂದಿಸಿ, ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಭಾರತ್, ಜೈ ಕಾಂಗ್ರೆಸ್.